ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ಅಪಹರಣ ನಡೆದಿದೆ. ರಾತ್ರೋರಾತ್ರಿ ಲಾಡ್ಜ್ನಿಂದ ಕಿಡ್ನಾಪ್ ಮಾಡಿರ್ತಕ್ಕಂಥ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಲಿಂಗಸ್ಗೂರು ತಾಲೂಕಿನ ರೋಡಲಬಂಡ ಯುಕೆಪಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಂಬರೀಶ್ ಸಂಗಪ್ಪ ಮೇಟಿ ಸುಮಾರು 45 ವರ್ಷದವರಾಗಿರ್ತಕ್ಕಂಥದ್ದು ಬಾಗಲಕೋಟೆಯ ಬೆಳಗಿಯ ಸಾಯಿ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರು. ಇದೇ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಇವರನ್ನು ಅಪಹರಣ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಏನೋ ಆ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾಹಿತಿ ತಿಳಿದು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಕಂಡು 10 ಜನರ ವಿರುದ್ಧ ಬಿಳಿಗಿ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅಪಹರಣದ ಮಾಹಿತಿ ತಿಳಿದು ಲಿಂಗಸ್ಗೂರಿನಿಂದ ಪ್ರಮುಖ ಮುಖಂಡರು ಬಿಳಿಗಿಗೆ ತೆರಳಿ ಅಪಹರಣ ಆದ ವ್ಯಕ್ತಿ ಅಂಬರೀಶ್ ಮೇಟಿ ಅವರ ಮಾವ ನಿಂಗಪ್ಪ ಮೇಟಿ ಅವರ ಹೇಳಿಕೆಯನ್ನು ಆಧರಿಸಿ ಬಿಳಿಗಿ ಠಾಣೆಯಲ್ಲಿ 10 ಜನರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ.